ಪ್ರೀತಿಯ ಕೇಳುಗರೆ, ಮಾನ್ಯ DVG ಅವರ ದಿನಕ್ಕೊಂದು ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಜ್ಞಾನವೇ ಬೆಳಕು ಕಗ್ಗ ಸರಣಿ ಕಾರ್ಯಕ್ರಮ 181. ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ಗಾನಶ್ರೀ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಭೌತ ವಿಜ್ಞಾನಿ ರವಿ ತಾರೆದರೆಗಳ ಚಲನ, ರೀತಿ ವೇಗವನ್ನಳೆದು ಶಕ್ತಿಗಳ ಗುಣಿಪನ್, ಪ್ರೀತಿ ರೋಷಗಳಂ ಅವನ್ ಅಳೆವವನೇನ್, ಅವ್ಯಕ್ತ ಚೇತನವಂ ಅರಿವನೇಂ ಮಂಕುತಿಮ್ಮ. ಭೌತ ವಿಜ್ಞಾನಿ ರವಿ ತಾರೆದರೆಗಳ ಚಲನ, ರೀತಿ ವೇಗವನಳೆದು ಶಕ್ತಿಗಳ ಗುಣಿಪನ್, ಪ್ರೀತಿ ರೋಷಗಳ ನವನಳೆವನೇನ್, ಅವ್ಯಕ್ತ ಚೇತನವನರಿವನೇ ಮಂಕುತಿಮ್ಮ. ಪ್ರೀತಿ ರೋಷಗಳ ನವನಳೆವನೇನ್, ಅವ್ಯಕ್ತ ಚೇತನವನರಿವನೇ ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯ ಮೇಲೆ ಹುಟ್ಟಿರುವ ಸಹಸ್ರಾರು ಜೀವಿಗಳ ಪೈಕಿಯಲ್ಲಿ ಮಾನವನು ಕೂಡ ಓರ್ವ. ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತ ಕರೆಯಿಸಿಕೊಂಡಿದ್ದಾನೆ. ವಿಷಯ ವಿಚಾರಗಳನ್ನು ಕಲಿತು ಎಲ್ಲವನ್ನು ಕೂಡ ಆತ ವಿಶ್ಲೇಷಣೆಯನ್ನು ಮಾಡಬಲ್ಲ. ಭೌತಶಾಸ್ತ್ರದಲ್ಲಿ ಪರಿಣಿತಿಯನ್ನು ಪಡೆದಿರುವ ಕಾರಣಕ್ಕಾಗಿ ಸೂರ್ಯ, ಚಂದ್ರ ಮತ್ತು ಭೂಮಿಗಳ ನಡೆ, ರೀತಿ, ವೇಗಗಳನ್ನು ಅಳೆದು ಅವುಗಳ ಶಕ್ತಿಗಳನ್ನು ನಿರ್ದಿಷ್ಟವಾಗಿ ಆತ ಹೇಳಬಲ್ಲ. ಹಾಗಾಗಿ ಇದರೊಳಗೆ ಯಾವುದೇ ಸಂದೇಹ ಅಥವಾ ಸಂಶಯವನ್ನು ನಮಗೆ ಕಾಣಲು ಸಾಧ್ಯವಾಗುವುದಿಲ್ಲ. ಪ್ರಕೃತಿಯಲ್ಲಿ ನಡೆಯುವಂತಹ ಕ್ರಿಯೆ ಪ್ರತಿಕ್ರಿಯೆಗಳನ್ನು ತನ್ನ ಸ್ವ ಅನುಭವದ ನೆಲೆಯಲ್ಲಿಯೇ ಈತ ವಿವರಿಸ್ತಾನೆ. ನಮ್ಮ ಹಿರಿಯವರು ಹೇಳ್ತಾ ಇದ್ರು, ಯಾವ್ಯಾವ ಕಾಲಘಟ್ಟಕ್ಕೆ ಏನೆಲ್ಲ ಕಾರ್ಯಗಳು ಆಗ್ತವೆ ಅನ್ನೋದನ್ನು ತಮ್ಮ ಅತ್ಯಂತ ಬುದ್ಧಿವಂತಿಕೆಯ ಅನುಭವದಿಂದಲೇ ಹೇಳುತ್ತಿದ್ದರು. ಸತ್ಯಕ್ಕೆ ಸಾಮೀಪ್ಯವಾಗಿ ಗುರುತಿಸುವ ಬುದ್ಧಿಶಕ್ತಿಯನ್ನ ಮನುಷ್ಯರು ಪಡೆದುಕೊಂಡಿದ್ದಾರೆ. ಇತರ ಕ್ಷೇತ್ರಗಳಲ್ಲಿ ತನ್ನ ಕೈಚಳಕವನ್ನು ತೋರಿಸಿದ ಈ ಮಾನವ ಅವನಲ್ಲೇ ಅಡಗಿರುವಂತಹ ಸಂಬಂಧಗಳಲ್ಲಿರುವಂತಹ ಪ್ರೀತಿ ಇರಬಹುದು, ಮಮತೆ ಇರಬಹುದು, ವಾತ್ಸಲ್ಯ, ರೋಷಗಳನ್ನು ಅಳೆದು ಅಸ್ಪಷ್ಟವಾಗಿರುವ ಮನಸ್ಸನ್ನು ತಿಳಿದುಕೊಳ್ಳಲು ಅವನಿಗೆ ಸಾಧ್ಯವಾಗುವುದೇನು ಎಂಬ ಪ್ರಶ್ನೆಯನ್ನ ಮಾನ್ಯ DVG ಅವರು ಈ ಕಗ್ಗದ ಮೂಲಕ ನಮ್ಮ ಮುಂದೆ ಪ್ರಶ್ನೆಯನ್ನ ಇಡುತ್ತಿದ್ದಾರೆ. ಬಂಧುಗಳೇ, ಜಗತ್ತಿನಲ್ಲಿ ನಿಗೂಢವಾಗಿರುವ ಸೃಷ್ಟಿಯ ಜೀವರಹಸ್ಯದ ಮೂಲವನ್ನ ಕಂಡುಹಿಡಿಯಲು ವಿಜ್ಞಾನಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಅಂದರೆ ವಿಜ್ಞಾನವು ಎಲ್ಲವೂ ಅಲ್ಲ, ಅದರ ಆಚೆಯೂ ಕೂಡ ಒಂದು ಶಕ್ತಿ ಈ ಜಗತ್ತಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎನ್ನುವುದು ಕೂಡ ಸತ್ಯವಾಗಿದೆ. ಮಾನವನಿಗೆ ಜಗತ್ತಿನ ಸೃಷ್ಟಿಯನ್ನು ಅಳೆಯಲು, ಪರಮಚೇತನವನ್ನು ಅರಿಯಲು ಸಾಧ್ಯವೇ ಎಂಬ ಈ ಪ್ರಶ್ನೆಯನ್ನ ಈ ಕಗ್ಗದ ಮೂಲಕ ಮಾನ್ಯ ಗುಂಡಪ್ಪನವರು ನಮ್ಮ ಮುಂದೆ ಇಡುತ್ತಾರೆ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.